ವಿಜಯ ಸಾಮ್ರಾಟ್ ರಿಜಿಸ್ಟರ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುವಂತಹ ಪುತ್ತೂರದ ಪಿಲಿಗೊಬ್ಬು ಮತ್ತು ಫುಡ್ ಫೆಸ್ಟ್ ಇದೇ ಬರುವ ಅಕ್ಟೋಬರ್ 5 ಮತ್ತು 6ರಂದು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಮಾರುಗದ್ದೆಯಲ್ಲಿ ನಡೆಯಲಿಕ್ಕಿದೆ. ಅಕ್ಟೋಬರ್ 5ಕ್ಕೆ ಸಂಜೆ 4 ಗಂಟೆಗೆ ಫುಡ್ ಫೆಸ್ಟಿನ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. 2 ದಿವಸದ ಸಂಜೆಯಿಂದ ಮತ್ತು ಮರುದಿವಸ ಆದಿತ್ಯವಾರ ರಾತ್ರಿ ತನಕ ಫುಡ್ ಫೆಸ್ಟ್ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರ ಜೊತೆಗೆ ಪುತ್ತೂರದ ಪಿಲಿಗೊಬ್ಬು ಆದಿತ್ಯವಾರ ಅಕ್ಟೋಬರ್ 6ರಂದು ಬೆಳಿಗ್ಗೆ 10:30 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಿರಂತರವಾಗಿ ಪಿಲಿಗೊಬ್ಬು ಕಾರ್ಯಕ್ರಮ ನಡೀಲಿಕ್ಕಿದೆ. ವಿಶೇಷವಾಗಿ ವಿಜಯ ಸಾಮ್ರಾಟ್ ರಿಜಿಸ್ಟರ್ ಪುತ್ತೂರು ನಾವು 2020ರಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೆವು. ನಾವೇ ಒಂದು ಗೆಳೆಯರು 10-15 ಜನ ಸೇರಿ ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಅವತ್ತು ವಿಜಯ ಸಾಮ್ರಾಟ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈಗ 200ಕ್ಕೂ ಅಧಿಕ ಯುವಕರ ತಂಡವನ್ನು ನಾವು ಸೇರಿಸಿ ಸಾಮಾಜಿಕ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ನಾವು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಕೋವಿಡ್ ಬಂದಿತ್ತು. ಆ ಸಂದರ್ಭದಲ್ಲಿ ನಾವು ಸರಿಸುಮಾರು ನಮ್ಮ ಸಂಸ್ಥೆಯ ವತಿಯಿಂದ 3,000 ಕುಟುಂಬಗಳಿಗೆ ಫುಡ್ ಕಿಟ್ಟನ್ನು ಕೊಡುವ ಮುಖಾಂತರ ನಾವು ಸಾಮಾಜಿಕ ಸೇವೆಗೆ ನಾವು ಪ್ರಾರಂಭವನ್ನು ಮಾಡಿದ್ದೆವು. ಆ ನಿಟ್ಟಿನಲ್ಲಿ ಮನೆ ಕಟ್ಟಿಸಿಕೊಡುವಂಥದ್ದಾಗಿರ್ಬೋದು, ಆರೋಗ್ಯಕ್ಕೆ ಸಮಸ್ಯೆ ಇದ್ದವರಿಗೆ ಆರ್ಥಿಕ ಸಹಾಯ ಮಾಡುವಂಥದ್ದಾಗಿರ್ಬೋದು, ಇನ್ನಿತರ ಸಾಮಾಜಿಕ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಒಂದು ಕಡೆ ವಿಶೇಷವಾಗಿ ನಾವು ಪುತ್ತೂರಿನಲ್ಲಿ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಕಲ್ಪಿಸಬೇಕೆಂಬ ದೃಷ್ಟಿಯಿಂದ ಒಂದು ಪುತ್ತೂರಿನ ಜನತೆಯನ್ನು ಎಲ್ಲರನ್ನೂ ಒಂದು ಒಟ್ಟಿಗೆ ಸೇರಿಸಬೇಕೆಂಬ ದೃಷ್ಟಿಯಿಂದ ಒಂದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥ ಈ ಒಂದು ಹುಲಿವೇಷ ಕುಣಿತ ಪಿಲಿಗೊಬ್ಬು ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಳೆದ ಸೀಸನ್ 1ರ ಕಳೆದ ಬಾರಿ ಎಲ್ಲ ನಮ್ಮ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಮತ್ತು ಪುತ್ತೂರ ಮತ್ತು ಹತ್ತೂರ ಜನತೆಯ ಆಶೀರ್ವಾದದಿಂದ ಒಂದು ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಅದು ಕಂಡುಬಂದಿದೆ. ಈ ಬಾರಿ ಕೂಡ ಸೀಸನ್ 2ರ ಕಾರ್ಯಕ್ರಮ ಈಗಾಗಲೇ ಎಲ್ಲ ಮಟ್ಟದ ಸಿದ್ಧತೆಗಳು ಆಗ್ತಾ ಇದೆ. ಪೆಂಡಲ್ ಹಾಕುವಂಥದ್ದಾಗಿರ್ಬೋದು, ಬೇರೆ ಬೇರೆ ಎಲ್ಲ ಸಿದ್ಧತೆಗಳು ಈಗಾಗಲೇ 80% ಎಲ್ಲ ಕೆಲಸ ಕಾರ್ಯಗಳು ಈಗಾಗಲೇ ಮುಗಿದಿದ್ದಾವೆ. ಹಾಗಾಗಿ ಈ ಸೀಸನ್ 2ರ ಈ ಒಂದು ಕಾರ್ಯಕ್ರಮ ಎಲ್ಲರ ನಿರೀಕ್ಷೆ ಇದೆ. ಒಂದು ರೀತಿಯಲ್ಲಿ ನಾವು ಕಳೆದ ಬಾರಿ ಈ ಒಂದು ಕಾರ್ಯಕ್ರಮ ಒಂದು 10-20 ಸಾವಿರ ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇತ್ತು ಕಳೆದ ಸೀಸನ್ 1ರಲ್ಲಿ. ಆದರೆ ಒಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು 1 ಲಕ್ಷಕ್ಕೂ ಅಧಿಕ ಜನ 2 ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಬಾರಿ ಕೂಡ ಹಾಗೆ ನಾವು ಮತ್ತೆ ನಿರಂತರವಾಗಿ ಎಲ್ಲಿ ಬೇರೆ ಕಡೆ ಹೋದಾಗ ಈ ಸಲ ಉಂಡತ್ತ, ಈ ಸಲ ಪಿಲಿಗೊಬ್ಬು ಉಂಡತ್ತ ಅಂತ ಒಂದು ಮಾತನ್ನು ಹೇಳ್ತಿದ್ರು. ಹಾಗಾಗಿ ನಾವು ಮತ್ತೊಮ್ಮೆ ಸೀಸನ್ 2ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಕ್ಟೋಬರ್ 5ರಂದು ಸಂಜೆ 4 ಗಂಟೆಗೆ ಫುಡ್ ಫೆಸ್ಟಿನ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಉಜ್ವಲ ಪ್ರಭು ಯುವರ್ ಪ್ರಾಪರ್ಟೀಸ್ ಪುತ್ತೂರು ಹಾಗೆ ನಾಗೇಂದ್ರ ಕಾಮತ್ ಪಾಪ್ಯುಲರ್ ಇದರ ಸಂಸ್ಥೆಯ ನಿರ್ದೇಶಕರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಅಕ್ಟೋಬರ್ 6ರಂದು ಬೆಳಿಗ್ಗೆ ಪಿಲಿಗೊಬ್ಬಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂಥ ಅಶೋಕ್ ರೈ ಅವರು, ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆ ಪಿಲಿಗೊಬ್ಬು ವೇದಿಕೆಗೆ ಚಾಲನೆ ಕೊಡಲಿಕ್ಕಿರುವಂಥವರು ಡಾಕ್ಟರ್ ಮೋಹನ್ ಆಳ್ವ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಮೋಹನ್ ಆಳ್ವರು, ಹಾಗೆ ಇನ್ನಷ್ಟು ಅತಿಥಿಗಳು ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ 5 ಗಂಟೆ ನಡೆಯುವಂಥ ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಭಾರೀ ಕೈಗಾರಿಕೆಗಳು ಮತ್ತು ಉಕ್ಕಿನ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು, ರಾಜ್ಯ ಸಹಕಾರ ಮಹಾಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ MN ರಾಜೇಂದ್ರ ಕುಮಾರ್ ಅವರು, ಹಾಗೆ ಅನೇಕ ಅತಿಥಿಗಳು ಈ ಸಂಜೆಯ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಚಲನಚಿತ್ರ ನಟರಾದಂತಹ ಶ್ರೀಮುರಳಿ ಅವರು ಮತ್ತು ಅರವಿಂದ್ KP ಅವರು, ಹಾಗೆ ರೂಪೇಶ್ ಶೆಟ್ಟಿ ಅವರು, ವಿಜೇತರವರು ಮತ್ತು ಸಮನ್ವೀರ್ ಅವರು ಮತ್ತು ಸುಂದರ ಮಂದಾರ ದೀಪಕ್ ರೈ ಅವರು, ನಮ್ಮ ಇಲ್ಲಿನ ಪ್ರತಿಭರಾಗಿರ್ತಕ್ಕಂಥ ದೀಪಕ್ ರೈ ಅವರು, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗಾಗಿ ಈ ಒಂದು 2 ದಿವಸದ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಎಲ್ಲ ಪುತ್ತೂರಿನ ಮತ್ತು ಹತ್ತೂರಿನ ಜನತೆಯ
ಸಹಕಾರ ಬೇಕು. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಎಲ್ಲ ನಮ್ಮ ಪತ್ರಕರ್ತ ಮಾಧ್ಯಮರು ಹಾಗೂ ದೃಶ್ಯ ಮಾಧ್ಯಮರ ಎಲ್ಲ ರೀತಿಯ ಸಹಕಾರವನ್ನು ಈ ಮೂಲಕ ನಾನು ಬೇಡ್ತಾ ಇದ್ದೇನೆ. ಪಿಲಿಗೊಬ್ಬು ಅನ್ನುವಂಥದ್ದು ನಾವು ಮಂಗಳೂರಿನಲ್ಲಿ ಜಾಸ್ತಿ, ಈ ಒಂದು ಟ್ರೆಂಡ್ ಇರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಜಾಸ್ತಿ. ಆದರೆ ಪುತ್ತೂರಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು 7-8 ವರ್ಷಗಳಲ್ಲಿ ಅದು ಈ ಕಡೆ ತಂಡವಾಗಿ ಕುಣಿಯುವಂಥದ್ದು ಈ ಕಡೆ ಕಮ್ಮಿ ಇತ್ತು. ಈಗ ಅದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪುತ್ತೂರಿನವರು ದಸರಾ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡಬೇಕಿದ್ರೆ ಮಂಗಳೂರು ಕಡೆ ಹೋಗಬೇಕಿತ್ತು. ಹಾಗಾಗಿ ಈಗ ಅಂಥ ಒಂದು ಕಾರ್ಯಕ್ರಮ ಪುತ್ತೂರಿನಲ್ಲಿ ನಾವು ಮಾಡುವ ಕಾರಣ ಪುತ್ತೂರು ಜನತೆಗೆ ಇಲ್ಲಿಯೇ ನೋಡುವಂಥ ಒಂದು ಅವಕಾಶ ಆಗ್ತದೆ. ಮತ್ತು ಇಲ್ಲಿ ಭಾಗವಹಿಸುವ ತಂಡಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ 9 ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಒಂದು ತಂಡಕ್ಕೆ 22 ನಿಮಿಷದ ನಾವು ಕಾಲಾವಕಾಶವನ್ನು ಕೊಡ್ತೇವೆ. 22 ನಿಮಿಷದ ಒಂದು ತಂಡದಲ್ಲಿ 15 ಹುಲಿಗಳಿಗೆ ಅವಕಾಶ ಇರ್ತದೆ. ಮತ್ತು ಅದಕ್ಕೆ ನಿಬಂಧನೆಗಳು ಅದೇ ಕಳೆದ ವರ್ಷ ಹೇಗಿತ್ತು ಅದೇ ರೀತಿಯಲ್ಲಿ ಇರ್ತದೆ. ಪ್ರಥಮ ಬಹುಮಾನವಾಗಿ 3 ಲಕ್ಷ, ದ್ವಿತೀಯ 2, ತೃತೀಯ 1, ಹಾಗೆ ಪ್ರತಿ ತಂಡಗಳಿಗೆ 50,000 ರೂಪಾಯಿಯ ಗೌರವಧನವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾಗಿ 10,000 10 ವೈಯಕ್ತಿಕ ಬಹುಮಾನಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಇರ್ತದೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.